ಎಲ್ಲರಿಗೂ ಹಾಯ್. ಮತ್ತು ಅಡುಗೆ ಮಾಡುವನ್ನ ಬೆಳಿಗ್ಗಿನ ಒಂದು ಅಡುಗೆಯನ್ನು ಶುರು ಮಾಡುವ. ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು, ಬೇಗ ಬೇಗ ಅಡುಗೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಬೇಗ ಅಡುಗೆ ಮಾಡಿ ಹೊರಡುವ. ನಾನು ನಿನ್ನೆ ಇದು ಹೆಸರು ಕಾಳು ಮತ್ತು ಸೊಪ್ಪು ಸಾರು ಮಾಡಿದ್ದೆ. ಹೆಸರು ಕಾಳು ಅಂದರೆ ಹೆಸರು ಬೇಳಲ್ಲ, ಹೆಸರು. ಅದರಲ್ಲಿ ಸ್ವಲ್ಪ ನಾನು ಕಟ್ಟಿಟ್ಟಿದ್ದೆ ನೋಡಿ, ಅದು ಈ ಥರ ಮೊಳಕೆ ಬಂದಿದೆ. ಎಷ್ಟೆಷ್ಟು ಉದ್ದ ಮೊಳಕೆ ಬಂದಿದೆ, ಒಂದೇ ದಿನಕ್ಕೆ ಎಷ್ಟು ಚಂದ ಮೊಳಕೆ ಬಂದಿದೆ ನೋಡಿ. ಇದನ್ನು ಈಗ ಒಂದು ಸಾಂಬಾರು ಮಾಡುವ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ನೀವು ಕಾಳ ಬೇಳನ ಅಂತ ಕೇಳಿದರೆ ಅದು ಕಾಳು, ಹಾಗಾಗಿ ಅದರಲ್ಲಿ ನಾನು ಅರ್ಧ ಕಟ್ಟಿಟ್ಟಿದ್ದೆ ಮತ್ತು ಅರ್ಧ ಪದಾರ್ಥ ಮಾಡಿದ್ದೆ. ಅದು ನೋಡಿ ಇಷ್ಟಿಷ್ಟು ಉದ್ದ ಬಂದಿದೆ. ಇದನ್ನು ಈಗ ಒಂದು ಪದಾರ್ಥ ಮಾಡ್ಕೊಳ್ಳೋಣ, ಅಂದರೆ ಸಾಂಬಾರು ಮಾಡೋಣ. ಈಗ ಇದನ್ನು ನಾನು ಯಾವಾಗಲೂ ಕಟ್ಟಿಟ್ಟರೆ ಮತ್ತು ತೆಗೆದು ಇನ್ನೊಂದು ಸಲ ತೊಳೆದು ಕುಕ್ಕರಿಗೆ ಹಾಕ್ಕೊಳ್ತೇನೆ. ಹಾಗೆ ಇದನ್ನು ಕೂಡ ಕುಕ್ಕರಿಗೆ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ಬೇರೆ ನಾವು ಇದು ಸೇರಿಸೋಣ. ಇವತ್ತಿನ ಸಾಂಬಾರಿಗೆ ನಾನು ಹಲಸಿನ ಬೇಳೆ ಗೊತ್ತುಂಟಲ್ಲ ನಿಮಗೆ, ಹಲಸಿನಕಾಯಿಯಲ್ಲಿ ಬೀಜ ಇರ್ತದೆ, ಅದರದ್ದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ಒಂದು 2 ಬಟಾಟೆ ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ಅದಕ್ಕೆ ಸೇರಿಸಿ ನಾವೀಗ ಬೇಯಲಿಕ್ಕೆ ಇಡುವ. ಚೆನ್ನಾಗಿ ತೊಳೆದು ಅದಕ್ಕೆ ಹಾಕಿ ಬೇಕಾದಷ್ಟು ನೀರು ಹಾಕಿ ಉಪ್ಪು ಹಾಕಿ ಬೇಯಲಿಕ್ಕೆ ಇಡುವ. ಟೊಮೆಟೊ ಹಾಗೆ ನೀರುಳ್ಳಿ 2 ಕಾಯಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಹಾಕುವ, ಹಾಕಿ ಒಟ್ಟಿಗೆ ಉಪ್ಪು ಹಾಕಿ ಬೇಯಲಿಕ್ಕೆ ಇಡುವ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಹಾಕಿದೆ, ನೀರು ಹಾಕಿದೆ. ಹಾಗೆ ಈಗ ಮುಚ್ಚಳ ಮುಚ್ಚಿ 1 ಸಿಟಿ ಹೊಡಿಲಿ ಸಾಕು. ಈಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ನೋಡಿ, ಈಗ ಒಂದು ಸೇಮಿಗೆ ಮಾಡುವಂಥ ಕಡುಬು ಮಾಡಿದ್ದೇನೆ. ಇದು ತುಂಬ ದೊಡ್ಡದು ಮಾಡಲಿಲ್ಲ, ಸಣ್ಣ ಸಣ್ಣದು. ಅದಕ್ಕೆ ಈಗ ಇದಕ್ಕೆ ಚಂದ ಎಲ್ಲ ಎಂತ ಬೇಕಾಗೋದಿಲ್ಲ, ಹಾಗೆ ಹಿಟ್ಟನ್ನು ಹೀಗೆ ಮುದ್ದೆ ಮಾಡಿ ಇಡೋದು. ಅದನ್ನ ಈಗ ಒಂದು 2 ಇದನ್ನು ತೆಗೆದು ಇದರ ಮಣೆ ಇರ್ತದಲ್ಲ ಅದರೊಳಗೆ ಕವಳಿಗೆ ಹಾಕ್ಬೇಕು ಹೀಗೆ, ಮತ್ತು ತಿರುವಿದ್ರೆ ಆಯಿತು. ನಾನು ಅಕ್ಕಿ ರುಬ್ಬುವಾಗ ಮತ್ತು ಇದು ಅಕ್ಕಿ ನೆನೆಯಲಿಕ್ಕೆ ಹಾಕುವಾಗೆಲ್ಲ ನಿಮಗೆ ತೋರಿಸಲಿಲ್ಲ, ಯಾಕಂದರೆ ಅದು ಕಡುಬಿಗೆ ನಾವು ಯಾವಾಗಲೂ ಹಾಕ್ತೇವಲ್ಲ ಅದೇ ರೀತಿ ನಾವು ಮಾಡುವಂಥದ್ದು. ಹಾಗಾಗಿ ಅದಕ್ಕೆ ಜಾಸ್ತಿ ಏನು ಇದು ಬೇಡಲ್ಲ, ಸ್ವಲ್ಪ ಜಾಸ್ತಿ ಸಣ್ಣ ಆಗಬೇಕು ಅಂತೇನಿಲ್ಲ. ಇದು ಕಡುಬಿಗೆ ನಾವು ಹೇಗೆ ರುಬ್ತೇವೆ ಅದೇ ರೀತಿ ರುಬ್ಬಿದ್ರೆ ಆಯಿತು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ರೇಷನ್ ಅಕ್ಕಿ, ಅಂದರೆ ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಆಗ್ತದೆ, ಆಗೋದಿಲ್ಲ ಅಂತಿಲ್ಲ. ಹಾಗೆ ಇದೇ ರೀತಿ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಕೊತ್ತಂಬರಿ 1 ಸ್ಪೂನು, ಹಾಗೆ ಮೆಣಸು ಮತ್ತು ಜೀರಿಗೆ, ಕಾಳು ಮೆಣಸು, ಹಾಗೆ ಒಂದು 2 ಏಲಕ್ಕಿ, 1 ತುಂಡು ಚಕ್ಕೆ. ಇದು ನಾವು ಸಾಂಬಾರು ಮಾಡ್ಕೊಳ್ತೇವೆ, ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಿದ್ದೇನೆ. ನಾವು ಹುರಿದಂಥ ಮಸಾಲೆ ತಣ್ಣಗಾಗಬೇಕು. ಇದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ, ನೀವು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟದ್ದು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ತೆಂಗಿನಕಾಯಿ ಸ್ವಲ್ಪ, ಹಾಗೆ ಸ್ವಲ್ಪ ಅರಶಿನ, ಚೂರು ಹುಳಿ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡುವ. ಅದು ಒಂದು ಪಾತ್ರೆಗೆ, ಅಂದರೆ ಒಂದು ಟೋಪಿಗೆ ಹಾಕಿ ಈಗ ಇಲ್ಲಿ ಬಿಸಿ ಇದರಲ್ಲಿ ಇಟ್ಟಿದ್ದೇನೆ, ಟೋಪಲ್ಲಿ ಇಟ್ಟಿದ್ದೇನೆ. ಈಗ ನಾವು ಅರ್ಧಂಥ ಮಸಾಲನ್ನು ಇದಕ್ಕೆ ಹಾಕ್ಕೊಳ್ಳುವ. ಹಾಕಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡುವ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡಾಯಿತು. ಈಗ ನಾನು ಸ್ವಲ್ಪ ತೆಳ್ಳಗೆನೆ ಮಾಡಿದ್ದೀನಿ, ಯಾಕಂದರೆ ನಮಗೆ ಶಾವಿಗೆ ತಿನ್ನಲಿಕ್ಕೆ ಉಂಟಲ್ಲ ಅದಕ್ಕೋಸ್ಕರ. ನೋಡಿ, ಇಷ್ಟು ತೆಳ್ಳಗೆ ಮಾಡಿದ್ದೇನೆ. ಪದಾರ್ಥ ಅನ್ನಕ್ಕೇನೋ ಆಗ್ತದೆ. ಈಗ ಇದು ಚೆನ್ನಾಗಿ ಕುದೀಲಿ. ಈಗ ನಮ್ಮ ಸಾಂಬಾರಿಗೊಂದು ಒಗ್ಗರಣೆ ಹಾಕ್ಕೊಳ್ಳುವ.
ತೆಂಗಿನೆಣ್ಣೆ ಹಾಕಿದ್ದೇನೆ, ಹಾಗೆ ಬೆಳ್ಳುಳ್ಳಿ ಹಾಕಿದ್ದೇನೆ. ಈಗ ಒಂದು ಮೆಣಸು ತುಂಡು ಮಾಡಿ ಹಾಕ್ಕೊಳ್ತಿದ್ದೇನೆ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗಿನ ಪುಡಿ, ಅದು ಫ್ಲೇವರ್ ಚೆಂದ ಇರುತ್ತೆ ಅದಕ್ಕೆ. ಈಗ ಕುದಿದಂಥ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕೊಳ್ಳೋಣ. ನೋಡಿ, ಬನ್ನಿ ಶಾವಿಗೆ ತಿನ್ನುವ. ಈಗ ಅಡುಗೆ ಎಲ್ಲ ಮಾಡಿ ಆಯಿತು. ಈಗೊಂದು ದೇವಸ್ಥಾನಕ್ಕೆ ಹೊರಡುವ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದೇವಸ್ಥಾನದಲ್ಲ ಏನೆಲ್ಲ ತೋರಿಸ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ತೋರಿಸ್ತೇನೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಫಸ್ಟ್ ಲೈಕ್ ಕೊಡೋದನ್ನ ಮರಿಬೇಡಿ. ತುಂಬ ವ್ಯೂಸ್ ಕಡಿಮೆ ಉಂಟು. ನೀವು ಲೈಕ್ ಮಾಡಿದರೆ ಮಾತ್ರ ನನಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದು. ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ, ಬೇಜಾರು ಮಾಡಬೇಡಿ. ಹಾಗೆ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬೆದ್ರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋವನ್ನು ನೋಡೋಣ. ಈಗ ಒಂದು ಕೊಲ್ಲೂರಿಗೆ ಹೋಗುವಂತ ಹೊರಟಿದ್ದೇನೆ. ದೇವಸ್ಥಾನಕ್ಕೆ ಹೋಗುವ, ಬನ್ನಿ ನೋಡುವ ಅಲ್ಲಿ ಹೇಗೆಲ್ಲ ಉಂಟು ಅಂತ. ಹಣ್ಣುಕಾಯಿ ನಮ್ಮ ಹೋಲ್ತೆ ತೊಂದ್ರಜ್ಜ ಮೂಲ ಮತ್ತೊಂದಕ್ಕೆ ಹೌದಲ್ಲ ಗಿಡಮುಟ್ಟ ಬರ್ತದೆ ಸಾಕಲ್ಲ ಮಾತ್ರ ಖರಾಬೇ ಇರಬೇಕು ಲೆಕ್ಕ ಎಂತ ಅವರಿಗೆ ಬಂದು ಸಾಕಾಗ್ತದಂತೆ. ಎಂಟ್ರಿ ಮಾಡ್ತಿದ್ರು. കുഞ്ഞേ ഒരു മിനിറ്റ് വാ കുഞ്ഞേ കുഞ്ഞേ ഹലോ
ನೋಡಿ ಗಂಟೆ ಟಪ್ ಎಣಿಸಿದಾಗ ಅವಳು ಇಲ್ಲಿ ಬರುದು ಅಮ್ಮಂದು ನೆನಪಾದ್ರೆ ಬಿಡ್ತಾನೆ. ಹೋಗುವಾಗ ಎಲ್ಲ ವಿಡಿಯೋ ಮಾಡಿದ್ದೆ ಆದರೆ ನಾನು ಹಾಕಲಿಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಆಗ್ತದೆ ಮತ್ತು ನಿಮಗೆ ನೋಡಲಿಕ್ಕೆ ಬೋರ್ ಆಗ್ಬೋದು ಏನಂತ. ನನಗೆ ಸೀನರಿ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ತುಂಬ ವಿಡಿಯೋ ಮಾಡಿದ್ದೆ, ಅದೆಲ್ಲ ಹಾಕಲಿಲ್ಲ. ಮತ್ತು ದೇವಸ್ಥಾನದೆಲ್ಲ ಹಾಕಿದ್ದು ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗೆ ತುಂಬ ಒಳಗೆದೆಲ್ಲ ಹಾಕಿದೆ, ಅದರ ಒಳಗಿನ ದೇವರದು ಹಿಡಿಲಿಕ್ಕಿಲ್ಲ, ಯಾಕಂದರೆ ಗರ್ಭ ಅಲ್ಲಿ ಒಳಗೆ ಹೋಗುವಾಗ ಹೇಳ್ತಾರೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಒಳಗೆ ಅಲ್ಲಿ ವಿಡಿಯೋ ಹಾಕಲಿಕ್ಕೆ ಆಗಿಲ್ಲ. ಮತ್ತು ಹೊರಗೆ ದೇವಸ್ಥಾನದ ಸುತ್ತಲೂ ನಾನು ನಿಮಗೆ ತೋರಿಸಿದ್ದೇನೆಲ್ಲ, ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಹಾಗೆ ದೇವರ ಸೀರೆ ಬೇಕಿದ್ದವರು ತಗೊಳ್ಬೋದಿತ್ತು, ಹಾಗೂ ನಾನು ಒಂದು ತಗೊಂಡಿದ್ದೇನೆ. ನಾಳಿನ ವಿಡಿಯೋದಲ್ಲಿ ಆ ಸೀರೆಯನ್ನು ನಿಮಗೆ ನಾನು ತೋರಿಸ್ತೇನೆ. ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬಿದ್ದರಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾರು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ಬಾಯ್.